ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಯೋವಾನನು ಬರೆದ ಸುವಾರ್ತೆ ಅಧ್ಯಾಯ 3 ವಾಕ್ಯ 13ರಿಂದ 16 ತನಕ. ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಏರಿ ಹೋದವರಲ್ಲ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರರನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದವರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಯೋವಾನನು ಬರೆದ ಸುವಾರ್ತೆಯ ವಾಚನವನ್ನು ನಾವೀಗ ಆಲಿಸಿದೆವು. ಈ ವಾಚನದಲ್ಲಿ ಯೇಸು ಸ್ವಾಮಿ ನಮಗೆ ನಿಖರವಾಗಿ ಹೇಳುತ್ತಾರೆ, ಅವರೊಬ್ಬರು ಮಾತ್ರ ಸ್ವರ್ಗಲೋಕದಿಂದ ಇಳಿದು ಬಂದರು. ಅವರೊಬ್ಬರು ಮಾತ್ರ, ಅದು ಬಿಟ್ಟರೆ ಬೇರೆ ಯಾರು ಕೂಡ ಸ್ವರ್ಗಕ್ಕೆ ಏರಿ ಹೋದವರಲ್ಲ. ಇದರಿಂದ ನಾವು ತಿಳಿಯಬೇಕಾದಂಥ ಒಂದು ವಿಷಯ ಏನಂತ ಹೇಳಿದರೆ, ದೇವರ ಬಗ್ಗೆ, ಸ್ವರ್ಗಲೋಕದ ಬಗ್ಗೆ ಯೇಸು ಸ್ವಾಮಿಯ ಹೊರತು ಬೇರೆ ಯಾರು ಕೂಡ ಅಷ್ಟೊಂದು ನಿಖರವಾಗಿ ನಮಗೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡು ಈ ವಾಚನವನ್ನು ಶಿಲುಬೆಯ ಜಯ ವಿಜಯ ಈ ಹಬ್ಬದಂದು ಸಾಮಾನ್ಯವಾಗಿ ಓದಲಾಗುತ್ತದೆ ಮತ್ತು ಅದನ್ನು ಸಂಭ್ರಮಿಸಲಾಗುತ್ತದೆ. ಏನಿದು ಶಿಲುಬೆಯ ವಿಜಯ? ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 14ನೇ ತಾರೀಕಿನಂದು ಶಿಲುಬೆಯ ವಿಜಯದ ಹಬ್ಬವನ್ನು ಆಚರಿಸುತ್ತಾರೆ. ನಾವು ಈ ಆದಿಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ 10ರಿಂದ 22 ವಾಕ್ಯ ಒಂದು ಘಟನೆಯನ್ನು ನೋಡುತ್ತೇವೆ. ಆ ಘಟನೆ ಏನಂತ ಹೇಳಿದರೆ, ಯಾಕೋಬ ಇಸಾಕನ ಪುತ್ರ, ಕಿರಿಯ ಮಗ, ಆತನು ಮನೆಯಿಂದ ಓಡಿ ಹೋಗುತ್ತಾನೆ ತಪ್ಪಿಸಿಕೊಂಡು. ಯಾಕೆ ಹೋಗ್ತಾನೆ ಅಂತ ಹೇಳಿದರೆ, ಆತನು ತನ್ನ ಅಣ್ಣನ ಆದ ಏಸಾವ ಈತನಿಗೆ ಸ್ವಲ್ಪ ಮೋಸ ಮಾಡಿದ್ದನು. ಏಸಾವನಿಗೆ ಈತನ ಮೇಲೆ ಸಿಟ್ಟು ಬಂದಿತ್ತು. ಆದ್ದರಿಂದ ಅದನ್ನು ತಪ್ಪಿಸಿಕೊಂಡು ಆತನು ಓಡಿ ಹೋಗ್ತಾನೆ. ನಡೆದು ಸಾಕಾಗ್ತದೆ. ಆತನು ಒಂದು ಜಾಗದಲ್ಲಿ ಮಲಗುತ್ತಾನೆ. ಅದು ಕತ್ತಲ ಸಮಯ. ಅಲ್ಲಿ ಆತನೊಂದು ದೃಶ್ಯವನ್ನು ಕಾಣುತ್ತಾನೆ. ಆ ದೃಶ್ಯ ಏನಂತ ಹೇಳಿದರೆ, ನೆಲದಿಂದ ಮೇಲೆ ಸ್ವರ್ಗಕ್ಕೆ ಒಂದು ಏಣಿ ತಾಗಿ ನಿಲ್ಲುವುದನ್ನು ಕಾಣುತ್ತಾನೆ. ಆ ಏಣಿಯಲ್ಲಿ ದೇವದೂತರು ಮೇಲ ಕೆಳಗೆ ಹೋಗುವುದನ್ನು ಕೂಡ ಆತನು ನೋಡ್ತಾನೆ. ಆತನಿಗೆ ಎಚ್ಚರಿಕೆ ಆದ ಮೇಲೆ
ಯಾಕೋಬ ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ ಇದು ಒಂದು ಪವಿತ್ರವಾದಂಥ ಸ್ಥಳ, ಇಲ್ಲಿ ದೇವರು ಹಾಜರಿದ್ದಾರೆ ಎಂಬುದನ್ನು ಆತನು ಅರಿತುಕೊಳ್ಳುತ್ತಾನೆ. ಆ ಜಾಗ ಕಾನಾನ್ ದೇಶದವರ ಒಂದು ನಗರವಾಗಿತ್ತು. ಅದಕ್ಕೆ ಲುಜ್ ಎಂಬ ಹೆಸರಿತ್ತು. ಲುಜ್ ಅಂತ ಹೇಳಿದರೆ ಬೆಳಕು ಅಂತ ಅರ್ಥ. ಆ ಜಾಗದಲ್ಲಿ ಯಾಕೋಬನು ಕನಸು ಕಾಣ್ತಾನೆ, ಮತ್ತೆ ಆ ಏಣಿಯಲ್ಲಿ ದೇವದೂತರು ಮೇಲಕ್ಕೆ ಕೆಳಗೆ ಹೋಗುವುದನ್ನು ಆತನು ಕಾಣುತ್ತಾನೆ. ಆತನು ಹೀಗೆ ಅರ್ಥ ಮಾಡಿಕೊಳ್ತಾನೆ, ಇಲ್ಲಿ ದೇವರು ಹಾಜರಿದ್ದಾರೆ. ಅದಕ್ಕಾಗಿ ಆತನು ಆ ಜಾಗಕ್ಕೆ ಬೆತೆಲ್ ಎಂಬ ಹೆಸರನ್ನು ಇಡುತ್ತಾನೆ. ಪ್ರಿಯರೇ, ಯಾಕೋಬನು ಒಂದು ದೃಶ್ಯವನ್ನು ಕಂಡನು. ಆ ದೃಶ್ಯದಲ್ಲಿ ದೇವದೂತರು ಮೇಲೆ ಕೆಳಗೆ ಹೋಗುವುದನ್ನು ಆತನು ಕಂಡನು. ಈ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ನರಪುತ್ರನು ಹೊರತು ಬೇರೆ ಯಾರು ಕೂಡ ಈ ಭೂಲೋಕದಿಂದ ಮೇಲಕ್ಕೆ ಏರಿ ಹೋಗಿಲ್ಲ, ನರಪುತ್ರನೊಬ್ಬನು ಮಾತ್ರ ಸ್ವರ್ಗಲೋಕದಿಂದ ಇಳಿದು ಬಂದಿದ್ದನು ಅಂತ ಹೇಳಿಕೊಂಡು ಈ ಭೂಲೋಕಕ್ಕೆ ಬಂದಂತ ಯೇಸು ಸ್ವಾಮಿ ನಮಗೆ ಸ್ವರ್ಗಕ್ಕೆ ಏರಿ ಹೋಗಲು ಒಂದು ಏಣಿಯನ್ನು ಕೊಟ್ಟಿದ್ದಾರೆ. ಆ ಏಣಿ ಬೇರೇನಲ್ಲ ಪ್ರಿಯರೇ, ಆ ಏಣಿ ಏನಾಗಿದೆ ಅಂತ ಹೇಳಿದ್ರೆ ಈ ಶಿಲುಬೆ ಮೇಲೆ ಪಾಡುಪಟ್ಟು ಯೇಸು ಸ್ವಾಮಿ ಮರಣ ಹೊಂದಿದಾಗ ನಮಗೆ ಸ್ವರ್ಗಲೋಕದ ದಾರಿಯನ್ನು ಅವರು ತೆರೆದಿದ್ದಾರೆ, ನಮ್ಮನ್ನು ಪಾಪದಿಂದ ತೊಳೆದಿದ್ದಾರೆ, ನಮಗೆ ಸ್ವರ್ಗಕ್ಕೆ ಹೋಗಲು ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅಮೆರಿಕದ ಪ್ರಥಮ ಸಂತರೆನಿಸಿಕೊಂಡ ಲೀಮದ ರೋಸ್ ಎಂಬವರು ಹೇಳ್ತಾರೆ, ನಮಗೆ ಶಿಲುಬೆ ಬಿಟ್ಟರೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಬೇರೆ ಯಾವ ದಾರಿ ಕೂಡ ಇಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಸತ್ಯವಾದ ಮಾತುಗಳು. ನಾವು ಮಾನವರು ಒಂದು ವೇಳೆ ಸ್ವರ್ಗಲೋಕಕ್ಕೆ ಹೋಗ್ಬೇಕಂತ ಇಚ್ಛಿಸಿದರೆ ನಮಗಿರುವಂತ ಏಣಿ ಅಂತ ಹೇಳಿದ್ರೆ ಅದು ಶಿಲುಬೆ ಒಂದು ಮಾತ್ರ. ಅಸಿಸಿಯ ಸಂತ ಫ್ರಾನ್ಸಿಸ್ ಪ್ರಪಂಚದಲ್ಲಿ ದ್ವಿತೀಯ ಕ್ರಿಸ್ತ ಅಂತ ಎಣಿಸಿಕೊಂಡಿದ್ದಾರೆ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು, ಎಲ್ಲವನ್ನು ತ್ಯಜಿಸಿ ಸಂಪೂರ್ಣವಾಗಿ ತನ್ನನ್ನೇ ತಾನು ಖಾಲಿ ಮಾಡಿದಂಥ ವ್ಯಕ್ತಿ. ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ಮುಳುಗಿದಂಥ ವ್ಯಕ್ತಿ. ಯೇಸು ಸ್ವಾಮಿ ಯಾವ ರೀತಿ ಜೀವಿಸಿದರೋ ಅದೇ ರೀತಿಯಲ್ಲಿ ತನ್ನನ್ನೇ ತಾನು ಬರಿದು ಮಾಡಿಕೊಂಡು ಕಡು ಬಡತನದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಅದಕ್ಕಾಗಿ ಅವರನ್ನು ಪ್ರಪಂಚದ ಎರಡನೇ ಅಥವಾ ದ್ವಿತೀಯ ಕ್ರಿಸ್ತ ಅಂತ ಹೇಳ್ತಾರೆ. ಈ ಅಸಿಸಿಯ ಫ್ರಾನ್ಸಿಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿಲುಬೆ ನನಗೆ ಒಂದು ಪುಸ್ತಕ, ಈ ಪುಸ್ತಕದಿಂದ ನಾನು ನನ್ನ ಜಾಣ್ಮೆಯನ್ನು ಮತ್ತು ಜೀವನದ ಪಾಠಗಳನ್ನು ಕಲಿತಿದ್ದೇನಂತ ಹೇಳಿಕೊಂಡು. ಏನೀ ಜೀವನದ ಪಾಠಗಳು ಮತ್ತು ಏನಿದು ಜಾಣ್ಮೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ನೋಡಲಿಕ್ಕೆ ಹೋದರೆ ಅವರ ಜೀವನ ತೋರಿಸಿಕೊಡ್ತದೆ. ಅದೇನಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡರು. ಸಂಪೂರ್ಣವಾಗಿ. ಎಲ್ಲಿಂದ ಸಿಕ್ಕಿತು ಈ ಪ್ರೇರಣೆ? ಈ ಪ್ರೇರಣೆ ಅವರಿಗೆ ಎಲ್ಲಿಂದ ಸಿಕ್ಕಿದಂತ ಹೇಳಿದ್ರೆ ಯೇಸು ಸ್ವಾಮಿಯ ಶಿಲುಬೆಯ ಮರಣದಿಂದ. ಯೇಸು ಸ್ವಾಮಿಯ ಶಿಲುಬೆಯ ಮರಣದಿಂದ ಅವರು ಜೀವನದ ಪಾಠಗಳನ್ನು ಕಲಿತುಕೊಂಡರು. ಯಾರೆಲ್ಲರೂ ಪ್ರಿಯರೇ ಶಿಲುಬೆಯ ಪ್ರೇರಣೆಯಿಂದ ಜೀವನದ ಪಾಠಗಳನ್ನು ಕಲಿಯುತ್ತಾರೋ ಅವರು ಯೇಸು ಸ್ವಾಮಿಯ ಹಾದಿಯಲ್ಲಿ ನಡೆದು ಹೋಗ್ತಾರೆ, ಜೀವನದ ಹಾದಿಯಲ್ಲಿ ನಡೆದು ಹೋಗ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ನನ್ನನ್ನು ಹಿಂಬಾಲಿಸಿಕೊಂಡು ಬರುವುದಿದ್ದರೆ ಆತನು ತನ್ನ ಜೀವನದ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಹೇಳಿಕೊಂಡು. ಕೆಲವರು ನಮಗೆ ಬೋಧಿಸುವುದುಂಟು, ಅದೇನಂತ ಹೇಳಿದ್ರೆ ಪ್ರಾಸ್ಪೆರಿಟಿ ಗಾಸ್ಪಲ್ ಅಂತ ಹೇಳಿಕೊಂಡು.
ಸಮೃದ್ಧಿಯ ಸುವಾರ್ತೆ. ನೀವು ಒಂದು ವೇಳೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಇರುವುದಿಲ್ಲ, ಎಲ್ಲವೂ ಕೂಡ ಸಮೃದ್ಧಿಮಯ ಅಂತ ನಮಗೆ ಬೋಧಿಸ್ತಾರೆ, ಹೇಳಿಕೊಡ್ತಾರೆ. ತುಸು ಜಾಗೃತರಾಗಿರ್ಬೇಕು ಪ್ರಿಯರೇ, ತುಸು ಜಾಗೃತರಾಗಿರ್ಬೇಕು. ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೋಧಿಸ್ತಾರೆ ಅವರೆಲ್ಲರನ್ನು ಕೂಡ ನಾವು ಕಣ್ಣು ಮುಚ್ಚಿಕೊಂಡು ಬೆಂಬಲಿಸುವುದಲ್ಲ. ಯಾಕಂತ ಹೇಳಿದ್ರೆ ಅವರ ಜೀವನ ಅವರೇನನ್ನು ಬೋಧಿಸ್ತಾರೋ ಮತ್ತೆ ಯೇಸು ಸ್ವಾಮಿಯ ಜೀವನಕ್ಕೆ ಅದು ತಾಳೆ ಬೀಳ್ತದೋ ಎಂಬುದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಾವು ಕೂಡ ತಪ್ಪು ದಾರಿಯಲ್ಲಿ ನಡೆದ ಹಾಗೆ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೀಗೆ ಮಾಡ್ತಾರೆ. ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇಟಲಿಯಲ್ಲಿನ ಮಿಲಾನ್ ಎಂಬಲ್ಲಿ ಓರ್ವ ಧರ್ಮಾಧ್ಯಕ್ಷರಿದ್ದರು. ತುಂಬ ಸತ್ಪುರುಷ ವ್ಯಕ್ತಿ, ಪ್ರಾರ್ಥನೆ ಮನುಷ್ಯ, ಮತ್ತೆ ದೇವರ ಮೇಲೆ ಅಪಾರ ನಂಬಿಕೆ ಉಳ್ಳಂಥ ವ್ಯಕ್ತಿ. ಅವರನ್ನು ತಮ್ಮ ಜೀವಿತಾವಧಿಯಲ್ಲಿಯೇ ಜನರು ಓರ್ವ ಸತ್ಪುರುಷ, ಪುಣ್ಯಪುರುಷ ಅಂತ ಸ್ವೀಕರಿಸಿದರು. ಒಂದು ಸಲ ಈ ಬಿಷಪರು, ಧರ್ಮಾಧ್ಯಕ್ಷರು, ಅವರ ಹೆಸರು ಅಂಬ್ರೋಸ್, ಅವರು ಪ್ರಧಾನ ಸೇವಕರಾದ ಒಬ್ಬರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಊರಿಗೆ ಪ್ರಯಾಣ ಮಾಡಿದರು. ಊರಿಗೆ ಅಂತ ಹೇಳಿದ್ರೆ ಈ ಹಳ್ಳಿಗೆ ಪ್ರಯಾಣ ಮಾಡ್ತಾ ಹೋದರು. ಅವರು ಹೋಗ್ತಿರುವಾಗ ಜನರು ಅವರ ಪರಿಚಯವನ್ನು ತಿಳ್ಕೊಂಡರು. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಜನರಿಗೆ ಒಳ್ಳೆಯದಾಗಿ ತಿಳಿದಿತ್ತು. ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಿಷಪರಿಗೆ ಸನ್ಮಾನ ಸತ್ಕಾರ ಮಾಡಲಿಕ್ಕೆ ಯೋಚನೆ ಮಾಡಿದರು. ಅವರು ತಮ್ಮ ಮನೆಗೆ ಬಿಷಪರನ್ನು ಆಹ್ವಾನ ಮಾಡಿದರು. ಬಿಷಪರು ಕೂಡ ಅದನ್ನು ಒಪ್ಪಿಕೊಂಡರು. ಅವರಿಗೆ ಕೂಡ ದಣಿವಾಗಿತ್ತು, ಬಾಯಾರಿಕೆ ಆಗಿತ್ತು, ಹಸಿವು ಕೂಡ ಆಗಿತ್ತು. ಅಲ್ಲಿ ಮನೆಗೆ ಹೋದರು. ಅಲ್ಲಿ ಇದ್ದಂಥ ಜನರೆಲ್ಲರೂ ಕೂಡ ಅವರ ಸೇವೆಯಲ್ಲಿ ತೊಡಗಿದರು. ಹೀಗೆ ಈ ಭೋಜನ ನಡೀತಿರುವಾಗ ಬಿಷಪರು ಆ ಮನೆ ಯಜಮಾನನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆ ಏನಂತ ಹೇಳಿದರೆ, ಹೇಗಿದ್ದೀಯಪ್ಪ ಅಂತ ಹೇಳಿಕೊಂಡು. ಆ ಮನುಷ್ಯನು ಉತ್ತರ ನೀಡಿದನು, ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾನೆ. ಸರಿ, ನಿನ್ನ ಪತ್ನಿ ಹೇಗಿದ್ದಾಳೆ ಮಡದಿ? ಆಕೆ ತುಂಬ ಚೆನ್ನಾಗಿದ್ದಾಳೆ. ನಿಮ್ಮ ಮನೆಯವರೆಲ್ಲ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನಮಗೇನು ಕೂಡ ಕಮ್ಮಿ ಇಲ್ಲ, ತುಂಬ ಸಂತೋಷದಿಂದ ಇದ್ದೇವೆ ಅಂತ ಹೇಳಿಕೊಂಡು. ಆಮೇಲೆ ಧರ್ಮಾಧ್ಯಕ್ಷರು ಕೇಳಿದರು, ನಿಮ್ಮ ಕೃಷಿ ಸಾಗುವಳಿ ಎಲ್ಲ ಹೇಗೆ ನಡೀತದೆ ಅಂತ ಹೇಳಿಕೊಂಡು. ಆಗ ಮನುಷ್ಯ ಉತ್ತರ ನೀಡಿದನು, ನಮ್ಮ ಹೊಲಗದ್ದೆಗಳೆಲ್ಲ ತುಂಬ ಚೆನ್ನಾಗಿವೆ, ಅದರಲ್ಲಿ ಬೇಕಾದಷ್ಟು ಬೆಳೆ ಆಗ್ತದೆ, ನಮ್ಗೆ ಏನು ಕೂಡ ಕಮ್ಮಿ ಇಲ್ಲ, ಸಮೃದ್ಧಿ ಇದೆ ನಮಗೆ ಅಂತ ಹೇಳಿಕೊಂಡು. ಆ ಸಮಯದಲ್ಲಿ ಬಿಷಪರು ಅಂಬ್ರೋಸ್ ಅವರು ತನ್ನ ಸಂಗಡ ಇದ್ದಂಥ ಪ್ರಧಾನ ಸೇವಕರನ್ನು ಹೇಳಿದರು, ಮಿತ್ರ, ನಾವು ಇಲ್ಲಿಂದ ಹೊರಟು ಹೋಗುವ. ಯಾಕೆಂತ ಹೇಳಿದ್ರೆ ಇಲ್ಲಿ ಯೇಸು ಸ್ವಾಮಿ ಇಲ್ಲ ಅಂತ ಹೇಳಿಕೊಂಡು ಅವರು ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಮುಜುಗರದಂತೆ ಕಾಣುವಂಥ ಸ್ಥಿತಿ. ಒಬ್ಬನು ಅವರನ್ನು ಔತಣಕ್ಕೆ ಅಥವಾ ಭೋಜನಕ್ಕೆ ಕರೆದಿದ್ದಾನೆ. ಆ ಮನೆಯಲ್ಲಿ ಅವರು ಭೋಜನ ಮಾಡುತ್ತಿರುವಾಗ ಅವರು ಹೇಳ್ತಾರೆ, ಇಲ್ಲಿ ಯೇಸು ಸ್ವಾಮಿ ಇಲ್ಲ, ನಾವು ಹೊರಟು ಹೋಗುವ ಅಂತ ಹೇಳಿಕೊಂಡು. ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ನೋಡಿದರೆ ಯಾಕೆ ಅವರು ಹಾಗೆ ಮಾಡಿದರು ಅಂತ ಹೇಳಿದರೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನು ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳಿದರೆ, ಆಗ ನಾವೇನು ಯೇಸು ಸ್ವಾಮಿಗಿಂತಲೂ ಮಿಗಿಲಾದವರೋ, ದೇವರಿಗಿಂತಲೂ ಕೂಡ ಮಿಗಿಲಾದವರು ಎಂಬ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಇದು ಎಲ್ಲರಿಗೆ ಕೂಡ ಒಂದು ಉತ್ತರ. ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲರೂ ಭಾವಿಸ್ತಾರೆ ನಮ್ಮ ಜೀವನದಲ್ಲಿ ಕಷ್ಟಗಳಿವೆ, ನಮ್ಮ ಜೀವನದಲ್ಲಿ ದುಃಖ ಇದೆ, ನಾವು ಏಕದೇವರಲ್ಲಿ ನಂಬುತ್ತೇವೆ, ಹಾಗಾದರೆ ನಮಗೆ ಯಾಕೆ ಈ ಸಂಕಟ, ನಮಗೆ ಯಾಕೆ ಈ ದುಃಖ ಅಂತ ಯಾರಾದರೂ ಕೇಳಿದರೆ, ಸಂತ ಅಂಬ್ರೋಸರು ಹೇಳಿದಂಥ ಮಾತುಗಳು ಇದಕ್ಕೆ ಉತ್ತರ.
ಎಲ್ಲಿ ಯೇಸು ಸ್ವಾಮಿ ಇರ್ತಾರೆ ಅಲ್ಲಿ ದುಃಖ ಇರಬಾರ್ದಂತಲ್ಲ. ಎಲ್ಲಿ ಯೇಸು ಸ್ವಾಮಿ ಇರ್ತಾರೆ ಅಲ್ಲಿ ಕಷ್ಟಗಳು ಕಾಣೆಯಾಗುತ್ತದೆ ಅಂತ ಅರ್ಥ ಅಲ್ಲ. ಯೇಸು ಸ್ವಾಮಿ ತಮ್ಮ ಶಿಲುಬೆ ಮರಣದ ಮುಖಾಂತರ, ತಮ್ಮ ಶಿಲುಬೆ ಹಾದಿಯ ಮುಖಾಂತರ ನಮಗೆ ತೋರಿಸಿಕೊಡ್ತಾರೆ ಆ ಕಷ್ಟಗಳನ್ನು ಯಾವ ರೀತಿ ನಾವು ಎದುರಿಸಬೇಕು ಎಂಬುದನ್ನು. ಕಷ್ಟಗಳ ಸಹಿತ ನಾವು ಜೀವನವನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗಬೇಕು, ದೇವರಲ್ಲಿ ನಂಬಿಕೆ ಇಡಬೇಕಂತ ನಮಗೆ ಯೇಸು ಸ್ವಾಮಿ ಈ ಶಿಲುಬೆಯ ಮುಖಾಂತರ ತೋರಿಸಿಕೊಡ್ತಾರೆ. ನಾವು ನೋಡ್ತೇವೆ ಈ ಹಳೆ ಒಡಂಬಡಿಕೆಯಲ್ಲಿ ಸಂಖ್ಯಾಕಾಂಡ, ಇಸ್ರಾಯೇಲ್ ಜನರು ಈ ಮರುಭೂಮಿಯಲ್ಲಿ ನಡೆದು ಹೋಗ್ಬೇಕಿದ್ರೆ ಅವರಿಗೆ ತಾಳ್ಮೆ ಮೀರಿ ಹೋಯಿತು, ಸುಸ್ತಾಯಿತು. ಅವರು ಹೇಳಿದರು, ನಮಗೆ ಬೇಕಾದಷ್ಟು ಆಹಾರ ಸಿಗುವುದಿಲ್ಲ, ನೀರು ಸಿಗುವುದಿಲ್ಲ, ಯಾಕಾಗಿ ನಾವು ಇಲ್ಲಿ ಇದ್ದೇವೆ ಅಂತ ಹೇಳಿಕೊಂಡು ದೇವರನ್ನು ದೂರ್ಲಿಕ್ಕೆ ಶುರು ಮಾಡಿದರು. ಆಗ ಏನಾಯ್ತು ಅಂತ ಹೇಳಿದ್ರೆ ಹಾವುಗಳು ಅವರನ್ನು ಕಚ್ಚಲಿಕ್ಕೆ ಶುರು ಮಾಡಿದವು. ತುಂಬ ಜನರು ಸತ್ತರು. ಆ ಜನರಿಗೆ ತಿಳಿಯಿತು, ನಾವು ದೇವರ ಮೇಲೆ ಸಿಟ್ಟು ಮಾಡಿದ್ದಕ್ಕಾಗಿ, ದೇವರನ್ನು ದೂರಿದ್ದಕ್ಕಾಗಿ ಈ ಶಿಕ್ಷೆ ನಮಗೆ ಸಿಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಬಂದು ಮೋಶೆ ಹತ್ರ ಹೇಳಿದರು, ನಾವು ತಪ್ಪು ಮಾಡಿದ್ದೇವೆ, ನಮಗಾಗಿ ದೇವರಲ್ಲಿ ಪ್ರಾರ್ಥಿಸು ಅಂತ ಹೇಳಿದರು. ಮೋಶೆ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಮತ್ತೆ ದೇವರು ಹೇಳಿದರು, ಒಂದು ಕಂಬದ ಮೇಲೆ ಒಂದು ಸರ್ಪವನ್ನು ನೀನು ಹಾಕು, ಅದು ಹಿತ್ತಾಳೆಯಿಂದ ಮಾಡಿದಂಥ ಸರ್ಪ. ಯಾವಾಗಲೂ ಅದರ ಹಾವು ಅವರಿಗೆ ಕಚ್ಚಿದರೆ ಯಾರೆಲ್ಲರೂ ಕೂಡ ಅದರ ಮೇಲೆ ತಮ್ಮ ದೃಷ್ಟಿಯನ್ನು ಹಾಕುತ್ತಾರೆ, ಇಡುತ್ತಾರೆ, ಅವರಿಗೇನು ಕೂಡ ತೊಂದರೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಹಾಗೇನೆ ಮಾಡಿದರು ಮೋಶೆ. ಯಾರಿಗೆ ಕೂಡ ತೊಂದರೆ ಆಗಲಿಲ್ಲ. ಯಾರೆಲ್ಲರೂ ಕೂಡ ಹಾವು ಕಚ್ಚಿಸಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಆ ಕಂಬದ ಮೇಲಿರುವಂಥ ಹಾವನ್ನು ನೋಡಿದರು, ಸರ್ಪವನ್ನು ನೋಡಿದರು, ಏನು ಹಾನಿಯಾಗಲಿಲ್ಲ. ಅದೊಂದು ಸಂಕೇತ, ದೇವರ ಕರುಣೆಯ ಸಂಕೇತವಾಗಿತ್ತು. ಸಂತ ಪೌಲನು ತುಂಬ ದೊಡ್ಡ ಜ್ಞಾನಿ. ಯೇಸು ಸ್ವಾಮಿಯ ಜೀವನವನ್ನು ಕ್ಷಣ ಮಾತ್ರದಲ್ಲಿ ಆತನು ಅರಿತುಕೊಂಡಿದ್ದನು. ಯಾವಾಗ ಯೇಸು ಸ್ವಾಮಿಯ ದರ್ಶನ ಆಯಿತೋ ಆ ದರ್ಶನದಲ್ಲಿ ಸಂತ ಪೌಲನು ಅತಿ ಉತ್ತಮ ರೀತಿಯಲ್ಲಿ ಯೇಸು ಸ್ವಾಮಿಯ ಕಷ್ಟಗಳನ್ನು, ಶಿಲುಬೆ ಮರಣವನ್ನು ಅರ್ಥ ಮಾಡಿಕೊಂಡನು. ಮತ್ತು ಅದನ್ನು ಈ ಫಿಲಿಪಿಯನರಿಗೆ ಬರೆದಂಥ ಪತ್ರದಲ್ಲಿ ಆತನು ಹೇಳಿಕೊಡ್ತಾನೆ. 2ನೇ ಅಧ್ಯಾಯದಲ್ಲಿ ಸಂತ ಪೌಲನು ಹೇಳ್ತಾನೆ, ಯೇಸು ಸ್ವಾಮಿ ದೇವರಿಗೆ ಸಮಾನ, ಸರಿ ಸಮಾನ. ಆದರೆ ಯೇಸು ಸ್ವಾಮಿ ತಾನು ದೇವರಿಗೆ ಸರಿ ಸಮಾನ ಅಂತ ಹೇಳಿಕೊಂಡು ನಾನು ಯಾಕೆ ಭೂಲೋಕಕ್ಕೆ ಹೋಗಬೇಕು ಅಂತ ಸಿಟ್ಟಿನಿಂದ ತುಂಬಿಕೊಳ್ಳಿಲ್ಲ, ಅಥವಾ ಗರ್ವದಿಂದ ತುಂಬಿಕೊಳ್ಳಿಲ್ಲ, ಅಹಂ ಬಂದಿಲ್ಲ. ಅವರು ದೇವರಿಗೆ ವಿಧೇಯರಾಗಿ ಭೂಲೋಕಕ್ಕೆ ಬಂದರು. ಅಷ್ಟು ಮಾತ್ರ ಅಲ್ಲ, ಅವರು ಹೇಳ್ತಾರೆ ಮನುಷ್ಯರಾಗಿ ಗುಲಾಮರಾದರು ಅಂತ ಹೇಳಿಕೊಂಡು. ಇದರ ಅರ್ಥ ಏನಂತ ಹೇಳಿದರೆ, ಗುಲಾಮರಾಗುವುದಂತ ಹೇಳಿದರೆ ಒಂದು ವಸ್ತುವಿನ ಥರ, ಆ ವಸ್ತುವನ್ನು ಕೊಂಡುಕೊಳ್ಬಹುದು, ಮಾರಬಹುದು. ಯೋಚನೆ ಮಾಡಿ, ನಮ್ಮ ಸ್ಥಿತಿ ಒಂದು ವೇಳೆ ಆ ರೀತಿ ಆದರೆ ನಮ್ಮನ್ನು ಯಾರು ಕೂಡ ಕೊಂಡುಕೊಳ್ಬಹುದು, ಯಾರು ಕೂಡ ನಮ್ಮನ್ನು ಮಾರಬಹುದು. ಅಂತ ಒಂದು ಸ್ಥಿತಿಗೆ ಬಂದರೆ ನಮ್ಮ ಜೀವನ ಯಾವ ರೀತಿ ಆಗ್ಬಹುದು? ನಮ್ಗೆ ಯಾರಾದ್ರೂ ಒಂದು ಶಬ್ದ ಹೀಯಾಳಿಸಿ ಮಾತನಾಡಿದರೆ ಅದು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅಂತ ಸ್ಥಿತಿಯಲ್ಲಿ ನಾವೊಂದು ವಸ್ತುವಿಗೆ ಸಮಾನ ಆದರೆ ನಮ್ಮನ್ನು ಮಾರಬಹುದು, ತಗೊಂಡು ಹೋಗ್ಬಹುದು ಅಂತ ಹೇಳಿದರೆ ನಮ್ಮ ಮನೋವೇದನೆ ಯಾವ ರೀತಿ ಇರಬಹುದು? ಯೇಸು ಸ್ವಾಮಿ ಅದಾದರು ಪ್ರಿಯರೇ, ಅದಕ್ಕಿಂತಲೂ ಹೀನಾಯ ಆಗಲಿಕ್ಕೆ ಬೇರೆ ಏನು ಕೂಡ ಉಳಿದಿರಲಿಲ್ಲ. ಅಷ್ಟು ಒಂದು ಹೀನಾಯ ಸ್ಥಿತಿಗೆ ಯೇಸು ಸ್ವಾಮಿ ಇಳಿದರು. ಅದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಕೂಡ ಆ ಶಿಲುಬೆ ಭಾರ ಮತ್ತು ಅದರ ಕಾಠಿಣ್ಯತೆ ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಅವರು ಹೇಳಿದರು, ಈ ಒಂದು ಪಾನಪಾತ್ರೆಯನ್ನು ನನ್ನ ಮೇಲಿಂದ ಅದನ್ನು ತೆಗೆದುಕೊಂಡು ಹೋಗಿರಿ ಅಂತ ತನ್ನ ಪ್ರಾರ್ಥನೆಯಲ್ಲಿ ಪಿತದೇವರಲ್ಲಿ. ಆದರೆ ಅವರು ಹೇಳಿದರು, ನನ್ನ ಇಚ್ಛೆ ಅಲ್ಲ, ನಿಮ್ಮ ಇಚ್ಛೆ ಆಗಲಿ ಅಂತ ಹೇಳಿಕೊಂಡು ಮತ್ತೆ ಅದನ್ನು ಸ್ವೀಕಾರ ಮಾಡಿದರು. ಅದು ಶಿಲುಬೆ ಮರಣ ಏನು ತೋರಿಸಿಕೊಡ್ತದ ಅಂತ ಹೇಳಿದರೆ, ದೇವರ ಇಚ್ಛೆ. ಯಾರೆಲ್ಲರೂ ಕೂಡ ದೇವರ ಇಚ್ಛೆಗೆ ತಲೆಬಾಗುತ್ತಾರೋ ಅವರು ಬಿಡುಗಡೆ ಹೊಂದುತ್ತಾರೆ, ಸ್ವರ್ಗ ಸಾಮ್ರಾಜ್ಯವನ್ನು ಅವರು ಪಡೆಯುತ್ತಾರೆ. ಈ ಲೂಸಿಫರ್ ಅನ್ನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ನಾನು ಯಾಕೆ
ದೇವರಿಗೆ ಕೇಳಬೇಕು ಎಂಬ ಒಂದು ಗರ್ವ, ಅಹಂಕಾರ ಆತನಲ್ಲಿ ಬಂತು. ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ, ಬೆಳಕಿನ ದೂತ ಕತ್ತಲೆಯಲ್ಲಿ ಮುಳುಗಿ ಹೋದನು. ಯೇಸು ಸ್ವಾಮಿ ದೇವರ ಕುಮಾರ, ದೇವರಿಗೆ ಸರಿಸಮಾನ, ಆದರೂ ಕೂಡ ದೇವರಿಗೆ ತಲೆಬಾಗಿದರು, ವಿಧೇಯರಾದರು. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ಎಲ್ಲರಿಗಿಂತಲೂ ಅವರನ್ನು ಮೇಲಕ್ಕೆತ್ತಿದ್ದಾರೆ. ಎಲ್ಲ ಮಾನವರು ಕೂಡ ಅವರಿಗೆ ತಮ್ಮ ಮೊಣಕಾಲನ್ನು ಊರಬೇಕು ಅಂತ ಹೇಳ್ತಾರೆ. ಪ್ರಿಯರೇ, ಇದು ಶಿಲುಬೆಯ ವಿಜಯ. ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯಲ್ಲಿ ನಂಬಿಕೆಯನ್ನು ಇಡುತ್ತಾರೆ ಮತ್ತು ಅವರು ತೋರಿಸಿಕೊಟ್ಟಂಥ ಆ ಶಿಲುಬೆಯ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾರೆ, ತಮ್ಮ ಜೀವನದಲ್ಲಿ ಬಂದಂಥ ಶಿಲುಬೆಗಳನ್ನು ಸ್ವೀಕಾರ ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯವನ್ನು ನೀಡುತ್ತಾರೆ, ಆಶ್ವಾಸ ನೀಡುತ್ತಾರೆ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವವರು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಅನೇಕ ರೀತಿಯ ಕಷ್ಟಗಳು ಬರುತ್ತವೆ. ಈ ದಿವಸ ಸ್ವಾಮಿ ಯೇಸುವಿನಲ್ಲಿ ನಾವು ಪ್ರಾರ್ಥಿಸುವ. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವು ವಿಚಲಿತರಾಗದಿರಲು. ಕರ್ತರಾದ ದೇವರೇ, ನಾವು ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದು ನಮಗೆ ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೆಯಲು, ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಸಂಕಷ್ಟಗಳು ಎದುರಾದಾಗ ವಿಚಲಿತರಾಗದೆ ನಿತ್ಯವೂ ಕೂಡ ನಿಮ್ಮಲ್ಲಿ ಭರವಸೆ ಇಟ್ಟು ಜೀವಿಸಲು ನಮಗೆ ಬೇಕಾದಂಥ ಆ ಒಂದು ಶಕ್ತಿಯನ್ನು ನೀಡಿರಿ, ದೃಢತೆಯನ್ನು ನೀಡಿರಿ. ನಿಮ್ಮ ಪುತ್ರರನ್ನು ಹಿಂಬಾಲಿಸುವಂಥ ಆ ಒಂದು ಉತ್ಸಾಹವನ್ನು, ಹುಮ್ಮಸ್ಸನ್ನು ನೀಡಿರಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಯಿರಿ. ಅವರಿಗೆ ಆರೋಗ್ಯವನ್ನು, ನೆಮ್ಮದಿಯನ್ನು ಕೊಡಿರಂತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.